ಮಂಗಳೂರಿನಲ್ಲಿ ಮತ್ತೆ ವರ್ಷಧಾರೆ ಆಗುತ್ತಿದೆ. ಕಳೆದೆರಡು ದಿನಗಳಿಂದ ಮತ್ತೆ ಭಾರಿ ಮಳೆ ಸುರಿಯಲಾರಂಭಿಸಿದೆ. ನಿನ್ನೆ ಒಂದಷ್ಟು ಬಿಡು ಮಾಡಿಕೊಂಡಿದ್ದ ಮಳೆ ಇಂದು ಮುಂಜಾನೆಯಿಂದಲೇ ಮೋಡ ಕವಿದ ವಾತಾವರಣವಿದ್ದು ಭಾರಿ ಮಳೆಯಾಗುತ್ತಿದೆ. ನಗರದ ಬಹುತೇಕ ತಗ್ಗು ಪ್ರದೇಶಗಳಲ್ಲಿ ನೆರೆ ನೀರಿನಿಂದ ಆವೃತವಾಗತೊಡಗಿದೆ. ಮಂಗಳೂರಿನಲ್ಲಿ ಸೂಕ್ತ ಚರಂಡಿಗಳು ಇಲ್ಲದಿರುವ ಕಾರಣ ರಸ್ತೆಯಲ್ಲೇ ಕೃತಕ ನೆರೆ ನೀರು ಹರಿದು ಹೋಗುತ್ತಿದೆ. ಮುಂಜಾನೆ ಶಾಲಾ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ಒಂದಷ್ಟು ಹೊತ್ತು ಮಳೆ ಕಡಿಮೆಯಾಗಿತ್ತು. ಬಳಿಕ ಮಳೆ ಬಿರುಸು ಪಡೆದಿದೆ. ಏಕಾಏಕಿ ಮಳೆಯಿಂದಾಗಿ ನಗರದಲ್ಲಿ ಬೆಳಗ್ಗೆಯಿಂದಲೇ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ.